ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸೀಮೆ ಮಾಯಿನಕಟ್ಟು ಜೀವಸಲ್ಲಿದೆಯ ದೈವಗಳ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವದ 2ನೇ ದಿನವಾದ ಈ ದಿನ ದೈವ ಸನ್ನಿಧಿಗೆ ಹೊರೆಕಾಣಿಕೆಯೊಂದಿಗೆ ಆಗಮಿಸ್ತಾ ಇರತಕ್ಕಂತಹ ಧರ್ಮಸ್ಥಳ ಒಕ್ಕೂಟ ಕೊಡಾಲು ನೆಲ್ಯಾಡಿ ಗೋಳಿತಟ್ಟು ಆರ್ಪಳ ದೇವಸ್ಥಾನದ ಭಕ್ತಾದಿಗಳಿಗೆ ವಿನಾಯಕ ಭಜನಾ ಮಂಡಳಿ ರಾಮನಗರದ ಭಕ್ತಾದಿಗಳಿಗೆ ಅಶ್ವಥ ಗೆಳೆಯರ ಬಳಗದ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತಾದಿಗಳಿಗೆ ದೈವ ಸನ್ನಿಧಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಎಣ್ಣೆ ವಾದ್ಯ ಮೇಳಗಳೊಂದಿಗೆ ಅವರ ಭಕ್ತಾದಿಗಳಿಗೆ ವಿನಾಯಕ ಭಜನಾ ಮಂಡಳಿ ರಾಮನಗರದ ಭಕ್ತಾದಿಗಳಿಗೆ ಅಶ್ವಥ ಗೆಳೆಯರ ಬಳಗದ ಭಕ್ತಾದಿಗಳಿಗೆ ಹೊರಕಾಣಿಕೆಗೆ ಸಂಬಂಧಪಟ್ಟಂತಹ ಕಾರ್ಯಕರ್ತರು ದಯವಿಟ್ಟು ಗಮನಿಸಿಕೊಳ್ಳಿ. ವಾಹನದಲ್ಲಿರುವಂತಹ ಹೊರಕಾಣಿಕೆಯನ್ನು ಇಳಿಸಿ ಸಂಬಂಧಪಟ್ಟಂತಹ ಜಾಗದಲ್ಲಿ ವ್ಯವಸ್ಥೆಗೊಳಿಸಲು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಹೊರಕಾಣಿಕೆಯನ್ನು ಸಭೆಗೆ ತಲುಪಿಸುವ ವ್ಯವಸ್ಥೆಗೆ ಸಹಕಾರ ನೀಡ್ತಾರೆ, ದಯವಿಟ್ಟು ಗಮನಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಸಿರು ಹೊರೆಕಾಣಿಕೆ ಸಲ್ಲಿಸಿದವರು ಕೌಂಟರ್ ಇಂದ ರಶೀದಿಯನ್ನ ಪಡೆದುಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಿದ್ಧವಾಗಿದ್ದೇವೆ.
काले एतावता भूयात् प्रासादेऽस्मिन् ब्रह्मणे श्रावयामो वयं सत्यं तदज्ञानमर्हथा